ವಿಚಾರಗಳನ್ನು ಮಂಡಿಸಬೇಕಿದ್ರೆ ಹಿಂದೆ ನಾವು 2 ಉಲ್ಲೇಖಗಳನ್ನು ಮಾಡ್ತೀವಿ. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ, ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವ ಅನ್ನುವಂಥ ಉದ್ಘೋಷಗಳು ಈ ದೇಶದಲ್ಲಿ ನಡೀತಿತ್ತು. ಆದರೆ ಪರಿವರ್ತನೆಯ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ 2014 ಹಿಂದೆ, 2014 ನಂತರ ಅನ್ನತಕ್ಕಂಥ ಉಲ್ಲೇಖಗಳಾಗ್ತವೆ. ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ಯುಗ ಪ್ರಾರಂಭ ಆಗಿದೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ. ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಚುನಾವಣೆಗಳು ಬಂದಾಗ ಈ ದೇಶದ ಪಾರ್ಟಿಗಳು, ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಅಧಿಕಾರವನ್ನು ಕೊಟ್ಟಾಗ ನಾವು ಭಾರತವನ್ನು ಸಿಂಗಾಪುರ ಮಾಡ್ತೀವಿ, ಭಾರತವನ್ನು ಅಮೆರಿಕ ಮಾಡ್ತೀವಿ ಅನ್ನುವಂಥ ಉಲ್ಲೇಖಗಳನ್ನು ಮಾಡ್ತೀವಿ. ಆದರೆ ಇವತ್ತು ಪರಿವರ್ತನೆ ಆಗಿದೆ. ಅಮೆರಿಕದಲ್ಲಿ ಚುನಾವಣೆಗಳು ಬಂದಾಗ ಹೇಳ್ತಾರೆ, ಅಮೆರಿಕದಲ್ಲಿ ನರೇಂದ್ರ ಮೋದಿಯ ಆಡಳಿತವನ್ನು ತರ್ತೀವಿ ಅಂತ ಅಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಗಳು ಉಲ್ಲೇಖ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಹೇಳಿದ್ರೆ ಇವತ್ತು ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ.